ಕೋಲ್ಕತ್ತಾದ ಲಾ ಕಾಲೇಜು ಕ್ಯಾಂಪಸ್ಸಿನಲ್ಲಿ ಕಾನೂನು ವಿದ್ಯಾರ್ಥಿನಿಯೊಬ್ಬರ ಅತ್ಯಾಚಾರ ಸಂಬಂಧ ಭದ್ರತಾ ಸಿಬ್ಬಂದಿಯ ಬಂಧನವಾಗಿದ್ದು ಬಂಧಿತರ ಸಂಖ್ಯೆಯು 4ಕ್ಕೆ ಏರಿಕೆಯಾಗಿದೆ. ಮಹಿಳೆ ನೀಡಿರುವ ದೂರಿನ ಮೇಲೆ ಶುಕ್ರವಾರ 3ರನ್ನು ಬಂಧಿಸಲಾಗಿತ್ತು. ಶನಿವಾರ ಭದ್ರತಾ ಸಿಬ್ಬಂದಿಯೊಬ್ಬರ ಬಂಧನವಾಗಿದೆ. ಬಂಧಿತರಲ್ಲಿ 31ರ ಮನೋಜಿತ್ ಮಿಶ್ರಾ ಇದೇ ತೆಂಕಣ ಕೋಲ್ಕತ್ತಾದಲ್ಲಿರುವ ಕಾಲೇಜಿನಲ್ಲಿ ಓದಿದವನಾಗಿದ್ದಾನೆ. ಈಗ ವಕೀಲಿ ವೃತ್ತಿ ಮಾಡುತ್ತಿದ್ದ. ಈತನು ತೃಣಮೂಲ ಕಾಂಗ್ರೆಸ್ ಪಕ್ಷದ ಯುವ ವಿಭಾಗದಲ್ಲಿ ಇದ್ದನೆಂದು, ಟಿಎಂಸಿಯ ಹಿರಿಯ ನಾಯಕರ ಜೊತೆಗೆ ಕಾಣಿಸಿಕೊಂಡಿದ್ದಾನೆಂದು ಬಿಜೆಪಿ ನಾಯಕರು ಆರೋಪ ಮಾಡಿದ್ದಾರೆ. ಈ ಪ್ರಕರಣವು ತೀವ್ರ ರಾಜಕೀಯ ತಿರುವನ್ನು ಪಡೆದಿದೆ. 55ರ ಭದ್ರತಾ ಸಿಬ್ಬಂದಿಯು ಹಳೆಯ ವಿದ್ಯಾರ್ಥಿಯನ್ನು ವಿಚಾರಿಸದೆ ಒಳಗೆ ಬಿಟ್ಟಿರುವ ಆರೋಪ ಹೊರಿಸಲಾಗಿದೆ. ಮಿಶ್ರಾ ಮಾನಭಂಗ ನಡೆಸಿದ ಪ್ರಮುಖ ಆರೋಪಿಯಾಗಿದ್ದು, ಲಾ ಕಾಲೇಜು ಕ್ಯಾಂಪಸ್ಸಿನ ಗಾರ್ಡ್ ರೂಮಿಗೆ ಎಳೆದೊಯ್ದು ರೇಪ್ ಮಾಡಲಾಗಿದೆ ಎಂಬುದು ದೂರು. ಇನ್ನಿಬ್ಬರು ನೆರವಾಗಿ ಕಾವಲು ಕಾದಿದ್ದರು ಎಂದು ತಿಳಿದುಬಂದಿದೆ. ಹಾಗೆಯೇ ಭದ್ರತಾ ಸಿಬ್ಬಂದಿ ಆ ಕಡೆ ಹೋಗದೆ ತಪ್ಪು ಮಾಡಿದ್ದಾನೆ. ಆರೋಪಿಗಳು ಕೊನೆಯಲ್ಲಿ ಭದ್ರತಾ ಸಿಬ್ಬಂದಿ ಬ್ಯಾನರ್ಜಿಯನ್ನು ಬೆದರಿಸಿ ಹೋಗಿದ್ದಾರೆ. ಆಗಲೂ ಆತನು ಪೊಲೀಸರಿಗೆ ಮಾಹಿತಿ ನೀಡಿರಲಿಲ್ಲ. ಮಿಶ್ರಾ ಜೊತೆಗೆ ಬಂಧಿತ ಇನ್ನಿಬ್ಬರು 19ರ ಜೈಬ್ ಅಹ್ಮದ್ ಮತ್ತು 20ರ ಪ್ರಮಿತ್ ಮುಖ್ಯೋಪಾಧ್ಯಾಯ.